ಹೌದು, ಅವರಿಗೆ ಹೇಗೆಂದ್ರೆ ಅಲ್ಲ 2028ಕ್ಕೆ ಚುನಾವಣೆಯಲ್ಲಿ ಕೋಸ್ಟಲ್ ಕರ್ನಾಟಕದಲ್ಲಿ ಯಾಕೆ ನಮ್ಮ ಪಾರ್ಟಿ ಬರುವುದಿಲ್ಲ ಅಂತ ಹೇಳುವುದರ ವಿಷಯದಲ್ಲಿ ಅವರು ಬಾರಿ ಸೀರಿಯಸ್ ಆಗಿ ಇದ್ದಾರೆ. ಯಾಕಂದ್ರೆ ಇನ್ನೊಂದು MLC ಅನ್ನು ಸಹ ಇಲ್ಲಿಂದಲೇ ಕೊಟ್ಟಿದ್ದಾರೆ. ಪಕ್ಷ ಅಂದ ಮೇಲೆ ಅಲ್ಲ, ಒಂದು ಸ್ಪರ್ಧೆ ಮತ್ತೆ ಅವರದ್ದು ಅವರು ಮಾಡ್ಲೇಬೇಕಲ್ಲ. ಈಗ ಅವರು ಇಲ್ಲಿಯವರದ್ದು ಕೇಳಿ 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 ಕೂತ್ಕೊಂಡು ಅವರಿಗೆ ಗೊತ್ತಾಗ್ತಾ ಉಂಟು. ಯಾಕಂದ್ರೆ 15-20 ಸಾವಿರ ಲೀಡ್ ಬರ್ತಾ ಉಂಟು, ಯಾಕೆ ಏನು ಅಂತೆಲ್ಲ ನೋಡಿರ್ಬೋದು. ಒಂದು ಈಗ ಅವರು ಇನ್ನೊಂದು MLC ಅನ್ನು ಸಹ ಇಲ್ಲಿಂದಲೇ ಕೊಟ್ಟಿದ್ದಾರೆ. ಈಗ ಕೊಟ್ಟಿದ್ದಾರೆ ಅವರು. ಈಗ ನೋಡಿ ನೀವು MLA-ಗಿಂತ MLC-ಗಳೇ ಜಾಸ್ತಿ ಇದ್ದಾರೆ ಇಲ್ಲಿ. ಅವರದ್ದು ಡೆಫಿನೆಟ್ಲಿ ಅವರ ಪ್ಲಾನ್ ಅನ್ನು ಅವರು ಮಾಡ್ತಾರೆ. ಯಾಕಂತ ಕೇಳಿದ್ರೆ ಒಂದು ಬದಿಯಲ್ಲಿ ಖರ್ಗೆ ಅವರು ಹೇಳ್ತಾ ಇರ್ತಾರೆ, RSSಗೆ ಬೈತಾ ಇರ್ತಾರೆ. ಯಾಕಂದ್ರೆ ಅವರೊಂದು ಗೃಹ ಮಂತ್ರಿ ಆಗಿದ್ದಾರೆ. ಗೃಹ ಮಂತ್ರಿದ್ದು ಏನು ರೋಲ್ ಅಂತ ಗೊತ್ತಿಲ್ಲದೆ ಅವರೇ ಒಂದು ಲೆಟರ್ ಬರೀಲಿಕ್ಕೆ ಶುರು ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು. DK ಶಿವಕುಮಾರ್ ಹೇಗೆ ಈಚೆ ಬದಿಯಿಂದ ಆಧ್ಯಾತ್ಮಿಕ ಸಾಫ್ಟ್ ಹಿಂದುತ್ವ ಅಂತ ಹೇಳಿ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಾರೆ. ಅವ್ರು ತುಂಬಾ ಹುಷಾರಿದ್ದಾರೆ. ಯಾಕಂದ್ರೆ ಆಚೆ ಬದಿಯವರದ್ದು ಓಟ್ ಬೇಕು, ಈಚೆ ಬದಿಯವರದ್ದು ಓಟ್ ಬೇಕು. ಹರಿಪ್ರಸಾದ್ ಅವರು ಅದನ್ನು ಬ್ಯಾಲೆನ್ಸ್ ಹೇಗೆ ಮಾಡುದು ಅಂತ ಹೇಳ್ತಾರೆ. ಅದಕ್ಕಾಗಿ ಅವರು ಇದು ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ 100ಕ್ಕೆ 100 ಅವರು ಈ ಮೀಟಿಂಗ್ ಗಳನ್ನು ಮಾಡುತ್ತಿರಬಹುದು. ಇದು ಇರಬಹುದು ಏನಂತ ಕೇಳಿದ್ರೆ ಯಾವ ರೀತಿ ತಾವು ಬೆಳವಣಿಗೆ ಆಗ್ಬಹುದು ಅಂತ. ಈಗಾಗಲೇ ಸಂಜಯ್ ನೋಡಿ, ಅಲ್ಲ ಪಕ್ಷದ ವಿಚಾರ ಬಂದಾಗ ಒಂದು ಪಕ್ಷಕ್ಕೆ ಒಂದು ತನ್ನ ಬಲವನ್ನ ಎಲ್ಲಾ ಕಡೆ ಬಲವರ್ಧನೆ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶ ಖಂಡಿತ ಇರ್ತದೆ. ಈ ಬಗ್ಗೆ ತಾವು 2020 ಚುನಾವಣೆ ಕೂಡ ಇದು ಒಂದು ರೀತಿಯಲ್ಲಿ ಇಲ್ಲಿಯ ಪಕ್ಷದ ಬಲವರ್ಧನೆಗೆ ಈ ಒಂದು ಏನು ಕ್ಯಾಬಿನೆಟ್ಗಳನ್ನ ರಾಜ್ಯದ ರಾಜಧಾನಿಯಿಂದ ಹೊರಗೆ ಕೊಂಡೋಗುವಂಥದ್ದು ಕೂಡ ಒಂದು ಇರ್ಬೋದು ಅಂತ ಅನಿಸ್ತಲ್ಲ. ನೋಡಿ, ನಮಗೆ ಕಾಂಗ್ರೆಸ್ಸಿಗರಿಗೆ ಹಿಂದೊಂದು ಮುಂದೊಂದು ಹೇಳೋ ಬುದ್ಧಿ ಇಲ್ಲ. ನಾವು ಏನಿದ್ರು ಡೈರೆಕ್ಟ್ ಹೇಳ್ತೇವೆ. ನಾವು ತಪ್ಪು ಮಾಡಿದ್ರೆ ನಾವು ಅದಕ್ಕೆ ಕ್ಷಮೆ ಕೇಳ್ತೇವೆ. ಅದನ್ನು ಮೊಂಡುವಾದ ಮಾಡಿ ಅದೇ ಸರಿ ಅಂತ ಹೇಳುವಂತ ಬುದ್ಧಿ ನಮಗಿಲ್ಲ. ಈಗ ಸಂಜಯ್ ಅಣ್ಣ ಹೇಳಿದ್ರು ಇಲ್ಲಿ ನಮ್ಮದು ಬಲ ಇಲ್ಲ, ನಾವು ಹೌದು, ಖಂಡಿತವಾಗಿ ಹೌದು, ಒಪ್ಪಿಕೊಳ್ತೇವೆ. ನಾವು ನಮ್ಮ ಬಲವರ್ಧನೆ ಮಾಡ್ಲಿಕ್ಕೇನೆ ನಾವು ರಾಜಕೀಯ ಮಾಡುವಂತದ್ದು. ಇದು ಅವರಾಗ್ಲಿ ನಾವಾಗ್ಲಿ ಅವರು ಒಪ್ಕೊಳ್ತಿಲ್ಲ, ನಾವು ಓಪನ್ ಆಗಿ ಒಪ್ಕೊಳ್ತಿದ್ದೇವೆ. ನೋಡಿ, ಮತ್ತೆ ಇನ್ನೊಂದು ವಿಷಯ ಹೇಳ್ತೇನೆ ನೋಡಿ, ನಮ್ಗೆ ಮತ್ತೆ ಅವರಿಗೆ ಇರುವಂತಹ ಮಾರ್ಜಿನ್ ಏನು ದೊಡ್ಡ ಮಾರ್ಜಿನ್ ಏನು ಇಲ್ಲ. ಸಣ್ಣ ಮಟ್ಟದ ಒಂದು ಏನ್ ಹೇಳ್ತಾರೆ ವೋಟ್ ಶೇರ್ ಇರುವಂತದ್ದು, ಡಿಫರೆನ್ಸ್ ಇರುವಂತ ಬಹಳ ಕಡಿಮೆ. ಅದು ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ನೋಡಿ, ಇವಾಗ ಖಂಡಿತವಾಗಿಯೂ ಮುಂದಿನ ಎಲೆಕ್ಷನ್ ಏನು ನಡೀತದೆ ನೋಡಿ, ಇದು ಏನ್ ಹೇಳ್ತಾರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಇದರಲ್ಲಿ ಜಯ ಖಂಡಿತವಾಗಿಯೂ ಸಿಗ್ತದೆ. ಯಾಕಂದ್ರೆ ಆಂಟಿ ಇನ್ಕಂಬನ್ಸಿ ಕಳೆದ ಬಾರಿಯೇ ಇತ್ತು ಇಲ್ಲಿಯ ಶಾಸಕರ ಮೇಲೆ ಆಗಿರ್ಬೋದು, MP ಗಳ ಮೇಲೆ ಆಗಿರ್ಬೋದು. ಬಟ್ ಇದು ಎಲ್ಲ ಕವರ್ ಆದದ್ದು ಹೇಗೆ ಅಂತ ಹೇಳಿದ್ರೆ ಮೋದಿ ಅಂತ ಹೇಳಿ ಒಂದು ಕವರ್ ಇದೆ. ಬಹುಶಃ ಮೋದಿ ಅವರ ಒಂದು ಜನಪ್ರಿಯತೆ ಕೂಡ ಮೇಲಿನ ಮಟ್ಟದಲ್ಲಿ ಕೆಳಗೆ ಆಗ್ತಿದೆ. ಅದು ಬಹುಶಃ ನೀವು ಅಬ್ಕೆ ಬಾರ್ 400 ಬಾರ್ ಅಂತ ಹೇಳಿ ಇವಾಗ ಅದು ಕೂಡ ಕೆಳಗೆ ಬಂದಿದೆ. ಸೊ ಹಾಗಿರುವಾಗ ಅವರ ಜನಪ್ರಿಯತೆ ಅಲ್ಲಿ ಕಡಿಮೆ ಆಗ್ತಿದ್ದಾಗೆ ಇಲ್ಲಿ ಒಂದು ಅಷ್ಟರ ಮಟ್ಟಿಗೆ ಒಂದು ಕೆಳಗೆ ಆಗ್ಲಿಕ್ಕೆ ಇಲ್ಲ. ಯಾಕಂದ್ರೆ ಒಂದು ಭದ್ರಕೋಟೆ ಅಂತ ಏನು ಹೇಳ್ತಿದ್ದಾರೆ ಇವರು, ಆದರೆ ಎಫೆಕ್ಟ್ ಆಗಿದೆ. ಅದರ ಖಂಡಿತವಾಗಿಯೂ ಒಂದು ಏನು ಹೇಳ್ತಾರೆ ಲಾಭ ನಮಗೆ ಸಿಗ್ತದೆ. ನಾವು ಈ ಬಾರಿ ಏನು 2 ಗೆದ್ದಿದ್ದೇವ, ಮುಂದಿನ ಬಾರಿ ನಾವು 4 ಗೆಲ್ಬಹುದು. ನಾವು 8ಕ್ಕೆ 8 ನಾವು ಗೆಲ್ತೇವೆ ಅಂತ ಹೇಳುವಂಥದ್ದು ನಮ್ಮ ಹತ್ರ ಇಲ್ಲ. ಇದಕ್ಕಿಂತ ಮುಂಚೆ ಕೂಡ ಮುಂಚಿನ ಎಲೆಕ್ಷನ್ ಇದಕ್ಕಿಂತ 3 ವರ್ಷ ಹಿಂದೆ ಇಲ್ಲಿ ರಾಜ್ಯದ ಎಲೆಕ್ಷನ್ ನಡೆದಾಗ ಕೂಡ ನಾನೇ ಬಂದಿದ್ದೆ ಇಲ್ಲಿ. ನಾನು ಅವಾಗ ನನಗೆ ಒಬ್ರು ಬಿಜೆಪಿ ವಕ್ತಾರರೊಬ್ರು ಕೇಳಿದ್ರು, ಎಷ್ಟು ವಿನ್ ಆಗ್ತೀರಿ ಸರ್? ನಾವು ಕಳೆದ ಬಾರಿ 1 ವಿನ್ ಆಗಿದ್ದೆವು, ಈ ಬಾರಿ ನಾವು 2 ವಿನ್ ಆದ್ರೂ ವಿ ಆರ್ ಸ್ಯಾಟಿಸ್ಫೈಡ್ ಅಂತ ನಾವು ಹೇಳಿದ್ದೆವು. 2 ಸಿಕ್ಕಿತ್ತು ನಮಗೆ. ನಾವು ಹಂತ ಹಂತವಾಗಿ ಬೆಳೆಯುವವರು. ಮತ್ತೆ ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಏನು ಇವಾಗ ವಿಚಾರಗಳು ಬಂತ, ಒಂದು ದೊಡ್ಡ ಮಟ್ಟದ ಸರ್ಜರಿ ನಡೆದಿದೆ. ಒಂದು ಏನ್ ಹೇಳ್ತಾರೆ, ಈಗ ಒಂದು ಕಳಂಕ ನೀರಿರ್ತದೆ, ಅದು ಫುಲ್ ಕಲಡ್ ಇರ್ತದೆ, ಅದು ಸ್ವಲ್ಪ ಸೆಟ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಾಗ್ತದೆ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಅದು ಸೆಟ್ ಆಗಿದೆ, ಧೂಳೆಲ್ಲ ಕೆಳಗಡೆ ಹೋಗಿ ಮೇಲೆ ಸ್ವಚ್ಛಂದವಾದಂತ ನೀರಿದೆ. ಆ ಸ್ವಚ್ಛಂದವಾದ ನೀರನ್ನು ನಾವು ತೆಗೆದಿದ್ದೇವೆ, ಇನ್ನೂ ಕೂಡ ಸ್ವಲ್ಪ ಇದೆ ಕೆಳಗಡೆ, ಗೊತ್ತಾಯ್ತಲ್ಲ. ಇದು ಪಕ್ಷದಲ್ಲಿ ಇರುವಂತಹ ಕೆಲವೊಂದು ವಿಚಾರಗಳು, ಅದನ್ನು ನಾವು ಸರಿ ಮಾಡ್ಕೋದು. ಸಂಜಯ್ ಬ್ರೋಗಳೇ, ಈಗ ಇತ್ತೀಚಿನ ದೇಶದಲ್ಲಿ ವಿವಿಧ ರಾಜ್ಯಗಳ ಚುನಾವಣೆಯನ್ನ ನಾವು ನೋಡಿದಾಗ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಇರುವಂಥದ್ದು ನಮ್ಮ ಕರ್ನಾಟಕ, ಈಗ ಸದ್ಯಕ್ಕೆ ಕೇರಳ ಬಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಜನರ ಒಂದು ಆಡಳಿತ ಏನು ಸಿದ್ದರಾಮಯ್ಯ ಆಡಳಿತ ಇರ್ಬೋದು, ಈಗ ಪ್ರಸ್ತುತ DK ಶಿವಕುಮಾರ್ ಆಡಳಿತ ಇದೆ. ಯಾವ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲಿನ ಒಂದು ರೀತಿಯ ಈಗಾಗಲೇ ಆರೋಪ ಮಾಡಿರುವಂಥ ತಾವು ಕೇಳ್ಬೋದು, ಯಾವುದೇ ಒಂದು ನಮ್ಮ ಅಧಿವೇಶನದಲ್ಲಿ ಇರಬಹುದು, ಎಲ್ಲ ರೀತಿಯ ಆರೋಪಗಳನ್ನು ತಾವು ಗಮನಿಸುವಂಥ ನಮ್ಮ ಪಕ್ಷ ಮಾಡಿರುವಂಥದ್ದು. ಹಾಗಾಗಿ ಇವರು ಹೇಳಿರುವಂಥದ್ದು ನಮ್ಮ ಬಲವನ್ನು ಹೆಚ್ಚು ಮಾಡಿಕೊಳ್ತಾ ಇದ್ದೇವೆ ಅಂತ. ಭಾರತೀಯ ಜನತಾ ಪಕ್ಷ ಇದಕ್ಕೆ ಏನು ಹೇಳ್ತದೆ? ಕರ್ನಾಟಕವನ್ನು ಕಳ್ಕೊಳ್ತಾರಾ ಬೇರೆ ರಾಜ್ಯಗಳಿಗೆ ಅಥವಾ ಅವರು
2020 ನೋಡಿ, ನೀವು ಭಾರತೀಯ ಜನತಾ ಪಾರ್ಟಿದ್ದು ನಮ್ದು ಸೆಂಟ್ರಲ್ ಲೀಡರ್ಶಿಪ್ ನೋಡಿರ್ಬೋದು. ವೆಸ್ಟ್ ಬೆಂಗಾಲ್ ಬರ್ಬೇಕಂತ ಕೇಳಿದ್ರೆ ಅದು ಹೇಗೆ ತರಬೇಕು ಅಂತ ಹೇಳುವುದನ್ನು ಅವರು ಪ್ಲಾನಿಂಗ್ ಮಾಡ್ತಾರೆ. ಈಗ ನಾನೇನು ಹೇಳಿದಂದ್ರೆ ನಮ್ಮ ಸೆಂಟ್ರಲ್ ಲೀಡರ್ಶಿಪ್ ಇದನ್ನು ಯಾವ ರೀತಿ ತಗೊಂಡು ಹೋಗ್ಬೇಕು ಅಂತ ಹೇಳಿ ಅವ್ರ ಹತ್ರ ಒಂದು ಪ್ಲಾನಿಂಗ್ ಇದೆ. ಒಂದು ನಂಬರ್ 2 ಏನಂತ ಕೇಳಿದ್ರೆ, ಎಷ್ಟೇ ಭ್ರಷ್ಟಾಚಾರ ಮಾಡಿದ್ರು ನಾನು ಇದ್ರ ಬಗ್ಗೆ ಮುಂದುವರಿಸ್ತೇನೆ. ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ತಮ್ಮ ಹೆಸರು ಹೇಳಿ ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ಯತೀನ್, ಮಂಗಳೂರಿನಿಂದ. ಓಕೆ ಸರ್, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸರ್. ಸರ್, 3 ಜನರಿಗೆ ಸರ್ ನಮಸ್ಕಾರ ಸರ್. ಎಸ್, ನಮಸ್ಕಾರ ಸರ್. ಇಲ್ಲಿ ಒಂದು ಮ್ಯಾಂಗ್ಳೂರಲ್ಲಿ ಸಮಸ್ಯೆ ಅಂತ ಗೊತ್ತಾ ಸರ್? ಸ್ಟ್ರೀಟ್ ಲೈಟ್ ದಾರಿ ದೀಪದ ಸಮಸ್ಯೆ. ಓಕೆ. ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ಗೆ ಕಂಪ್ಲೇಂಟ್ ಮಾಡಿದ್ರು ಸರ್. ವಾರಗಟ್ಲೆ ಬರೋದಿಲ್ಲ, ತಿಂಗಳ ಬರುವುದಿಲ್ಲ. ಓಕೆ. ಒಂದನೇದು. ಓಕೆ. ಇದು ನಾನು ನಿಮ್ಮ ಟಿವಿ ಮುಖಾಂತರ ಹೇಳ್ತಿದ್ದೆ. ನಾನು 60ನೇ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ಸಿಟಿ ಕಾರ್ಪೊರೇಷನ್ ನಿಂದ ಮಾತಾಡ್ತಿದ್ದೇನೆ ಸರ್. ತಮ್ಮ ಏರಿಯಾ ಯಾವ ಕಡೆ ಬರ್ತದೆ ಸರ್? 60ನೇ ವಾರ್ಡ್. ಓಕೆ, ಫೈನ್. ಎಸ್, ಮುಂದುವರಿಸಿ. ಇನ್ನೊಂದು ಎಂತ ಗೊತ್ತಾ ಸರ್? ಹಲೋ, ಮುಂದುವರಿಸಿ, ಕೇಳ್ತಾ ಇದೆ. ಎಸ್. ಇನ್ನೊಂದು ಎಂತ ಗೊತ್ತದ ಸರ್, ಈ ಸರ್ಕಾರಿ ಕಚೇರಿಗಳೆಲ್ಲ ಎಂತ ಗೊತ್ತದೆ, ಶಾಲೆ ಎಷ್ಟು ಗಂಟೆಗೆ ಓಪನ್ ಆಗ್ತದೆ? 9 ಗಂಟೆಗೆ. ಅಂತ ಟೈಮಲ್ಲಿ ಎಲ್ಲ ಸರ್ಕಾರಿ ಬ್ಯಾಂಕ್ ಕಚೇರಿಗಳೆಲ್ಲ ಓಪನ್ ಆಗ್ಬೇಕು. ಓಕೆ, ಖಂಡಿತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ಓಕೆ, ಇಲ್ಲಿ ಏನು ಸರ್ಕಾರದ ಆಡಳಿತ ನಡೆಸುವ ಪಕ್ಷದ ಪ್ರತಿನಿಧಿ ಇದ್ದಾರೆ, ಖಂಡಿತ ಅವರು ಗಮನಕ್ಕೆ ತಗೊಳ್ತಾರೆ ಅಂತ ನಾವು ಭಾವಿಸ್ತೇವೆ. ತಾವು ಅಭಿಪ್ರಾಯ ವ್ಯಕ್ತಪಡಿಸಿ. ಎಸ್, ಕರೆ ಕಟ್ಟಾಯಿತು ಅಂತ ಅನ್ಕೊಳ್ತೇನೆ. ಪ್ರಭು ಅವರೇ, ನಾನು ಈಗಾಗಲೇ ಹೇಳಿದಾಗೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಬಲವರ್ಧನೆ ಮಾಡಿಕೊಳ್ತದ ಅಲ್ಲ? ಉದಯಾಚಾರ್ಯರು ಹೇಳಿದಾಗೆ ಅವರು ಇದನ್ನು ಡಿಫೆಂಡ್ ಮಾಡಿಕೊಂಡು ತಮ್ಮ ಕರಾವಳಿ ಕರ್ನಾಟಕಕ್ಕೂ ಕೂಡ ಲಗ್ಗೆ ಇಡ್ತಾ ಇದ್ದಾರೆ. ನೋಡಿ, ಅವರು ಅವರ ಕೆಲಸವನ್ನು ಮಾಡುತ್ತಾರೆ, ನಾವು ನಮ್ಮ ಕೆಲಸವನ್ನು ಮಾಡಬೇಕು. ನಾವು ನಮ್ಮದು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ 2028ಕ್ಕೆ ಬರಲೇಬೇಕು ಅಂತ ಹೇಳುವ ಒಂದು ರೋಡ್ ಮ್ಯಾಪ್ ಅನ್ನು ನಾವು ರೆಡಿ ಮಾಡ್ತಾ ಇದ್ದೇವೆ. ನಮ್ಮ ಸೆಂಟ್ರಲ್ನವರು ಅದರ ಬಗ್ಗೆ ವೆರಿ ಸೀರಿಯಸ್ ಆಗಿ, ಯಾಕಂತ ಹೇಳಿದ್ರೆ ಅಂತ ವೆಸ್ಟ್ ಬೆಂಗಾಲ್ ಅನ್ನೆಲ್ಲ ಮಾಡಿದಾಗ ಇದು ಕರ್ನಾಟಕ ಅವರಿಗೊಂದು ದೊಡ್ಡ ವಿಷಯ ಏನಲ್ಲ. ಆದರೆ ಒಂದು ಆಲೋಚನೆಗಳನ್ನು ಮಾಡಿ, ಯಾಕಂತ ಕೇಳಿದರೆ ನಮ್ಮದು ಹೋಮ್ವರ್ಕ್ ಅಷ್ಟು ಒಳ್ಳೆಯದಕ್ಕೆ ಮಾಡಿ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಆದ ಭ್ರಷ್ಟಾಚಾರಗಳನ್ನು ನಾವು ಎಷ್ಟು ಹೇಳಿದರೆ ಸಹ ಅವರಿಗೆ ಯಾವುದು, ಈಗ ನೋಡಿ ಸಿದ್ದರಾಮಯ್ಯರದ್ದು ಮೂಢ ಹಗರಣ ಆಯಿತು, ಅವರು ಸೈಟ್ ತಗೊಂಡದನ್ನು ವಾಪಸ್ ಕೊಟ್ಟರು, ಆದರೂ ಅದರಲ್ಲಿ ಅವರು ಪಾಸೆ. ಅವರಂದ್ರೆ ಅವರಿಗೆ ಮಾತಾಡಲಿಕ್ಕೆ ಬರ್ತದೆ. ನಮ್ಮ ಪಾರ್ಟಿ ಹಾಗಲ್ಲ, ನಮ್ಮ ಹೈಕಮಾಂಡ್ ಆದ್ರೆ ಕೂಡಲೇ ಇದು ರಿಸೈನ್ ಕೊಡಿ ಹೇಳ್ತಾರೆ. ನಮ್ಮ ಹೈಕಮಾಂಡ್ 1 ನಿಮಿಷ ಸಹ ಬಿಡುವುದಿಲ್ಲ, ಅಂಥದ್ದೆಲ್ಲ ತಪ್ಪಾದ ಕೂಡಲೇ ರಾಜೀನಾಮೆ ಕೊಡಿ ಹೇಳ್ತಾರೆ. ಕಾಂಗ್ರೆಸ್ನ ಹೈಕಮಾಂಡ್ ಅಲ್ಲಿ ಅಂಥದ್ದೇನಿಲ್ಲ, ಯಾಕಂದ್ರೆ ಸಿದ್ದರಾಮಯ್ಯರೇ ಹೈಕಮಾಂಡ್. ಅದರ ನಂತರ DKಶಿ ಅವರದ್ದು ತಪ್ಪುಗಳು ಇರಬಹುದು, ಮತ್ತೆ ಎಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಗೊತ್ತುಂಟು. ನಮ್ಮನ್ನೆಲ್ಲ PCM ಅಂತ ಹೇಳಿ ಎಲ್ಲ ಪೋಸ್ಟರ್ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಅದರ ನಂತರ ಅದೇ ಕಾಂಟ್ರಾಕ್ಟರ್ಗಳು ಎಲ್ಲಿದ್ರು, ಇವರದ್ದು 40 ಅಲ್ಲ 80 ಅಂತ ಹೇಳಿದ್ರು. ಮತ್ತೆ ಎಷ್ಟು ಜನರಿಗೆ ಪೇಮೆಂಟ್ ಬರಲಿಲ್ಲ, ಏನು ಭ್ರಷ್ಟಾಚಾರ ನಡೀತಾ ಉಂಟು. ನಿಮ್ಗೆ ಇದು ಇರ್ಬೋದು, ಪವರ್ ನಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ, ನಿಮ್ಗೆ ಪ್ರತಿಯೊಂದು ವಿಷಯ ಗೊತ್ತಿರ್ಬೋದು, ನಾವೇನು ಹೇಳ್ಬೇಕಂತ ಇಲ್ಲ. ಆ ಭ್ರಷ್ಟಾಚಾರ ಅದನ್ನೆಲ್ಲ ನಾವು ಜನರ ಬಳಿಗೆ ತಕೊಂಡೋಗಿ ನಾವು 100ಕ್ಕೆ 100 ಅಧಿಕಾರವನ್ನು ತಗೊಳ್ತೇವೆ ಅಂತ ಹೇಳುವ ವಿಶ್ವಾಸವನ್ನು ನಮ್ಮ ಹತ್ರ ಇದೆ. ಉದಯಾಚಾರ್ಯ ಅವರಿಗೆ ಅದರ ವಿಚಾರವಾಗಿ ನಾನು ಬರ್ತೇನೆ. ಹಿಂದುತ್ವದ ನರೇಟಿವ್ಗೆ ಕೌಂಟರ್ ಕೊಡಲಿಕ್ಕೆ ಮುಖ್ಯವಾಗಿ ಕರಾವಳಿ ಸೂಕ್ಷ್ಮ ಪ್ರದೇಶ ಅನ್ನುವಂಥದ್ದು ತಾವು ಹೇಳಿದರೆ, ಹಾಗಾಗಿ ಈ ಬ್ರೇಕ್ ಮಾಡುವ ಯತ್ನ ಒಂದು. ಎರಡನೇದಾಗಿ ಉದ್ಯಮ ಸೃಷ್ಟಿಯ ಮೂಲಕ ಯುವಕರನ್ನು ಸೆಳೀಲಿಕ್ಕೆ ಏನಾದರೂ ಕಾಂಗ್ರೆಸ್ ಪಕ್ಷ ಪ್ರಯತ್ನ ಮಾಡ್ತಾ ಇದೆಯಾ, ಅಥವಾ ಅವರು ಹೇಳಿದಾಗೆ ಕರಾವಳಿಯನ್ನು ತಮ್ಮ ಪಕ್ಷವನ್ನು ಬಲವರ್ಧನೆ ಮಾಡಲಿಕ್ಕೆ ತಗೊಳ್ತಾ ಇದ್ದೀರಾ? ಸರ್, ನಮ್ಮದು ಹಿಂದುತ್ವ ಅಲ್ಲ ಸರ್, ನಮ್ಮದು ಬಂಧುತ್ವ. ಓಕೆ, ಫೈನ್. ನಮ್ಮದು ಬಂಧುತ್ವ ಸರ್. ಯಾಕಂತ ಹೇಳಿದರೆ ನಾವು ಬಹುಶಃ ಇವರ ಒಬ್ಬರು ಲೀಡರೇ ಒಬ್ಬರು ಹೇಳಿದ ಮಾತು ನಾನು ಇಲ್ಲಿ ಹೇಳಬೇಕಾಗ್ತದೆ. ಹೆಸರು ಹೇಳ್ತೇನೆ, ಏನು ತೊಂದರೆ ಇಲ್ಲ. ಮಾನ್ಯ ನಳಿನ್ ಕುಮಾರ್ ಕಟೀಲ್ ಸಾಹೇಬರು ಒಂದ್ಸಲ ಒಂದು ಸ್ಟೇಟ್ಮೆಂಟ್ ಹೇಳಿದರು, ನೀವು ಅಭಿವೃದ್ಧಿ ಕೇಳಬಾರ್ದು, ಕೆಲಸ ಕೇಳಬಾರ್ದು, ಓನ್ಲಿ ಲವ್ ಜಿಹಾದ್ ಅಂತ ಹೇಳಿ ಹಾಗೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಓಕೆ, ಸೊ ಹಾಗಿರುವಾಗ ಇವರನ್ನು ನಾವು ಏನು ಹೇಳ್ತಾರೆ, ಅಭಿವೃದ್ಧಿ ನಾವು ಇವರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೇವೆ ಇಲ್ವಾ ಅದನ್ನು ಗೊತ್ತಿಲ್ಲ. ಅದರ ಬಗ್ಗೆ ನಾನು ಮಾತಾಡಿಲ್ಲ. ಮತ್ತು ಇವರು ಬರುವ ಮುಂದಿನ ಎಲೆಕ್ಷನಲ್ಲಿ ಇವರು ವಿನ್ ಆಗ್ತಾರೆ ಅಂತ ಹೇಳಿ ಓಕೆ, ಅದು ಅವರ ಪ್ರಯತ್ನ, ನಾವು ಅದಕ್ಕೆ ಏನು ಹೇಳುದಿಲ್ಲ. ಆಲ್ ದಿ ಬೆಸ್ಟ್. ಅವರ ಪ್ರಯತ್ನವನ್ನು ನೋಡಿ, ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹಕ್ಕಿದೆ. ಅವರವರ ವಿಚಾರ ಹೇಳಿದ್ರು ನಾವು ಹೇಳ್ತೇವೆ ನಾವು ವಿನ್ ಆಗ್ತೇವೆ ಅಂತ ಹೇಳಿ. ಆದರೆ ಸಾಧಾರಣ ಮಟ್ಟಿಗೆ ಏನಂತ ಹೇಳಿದ್ರೆ, ಈಗ ಕಳೆದ ಬಾರಿಯೂ ಕೂಡ ನೋಡಿ, ಎಷ್ಟೋ ಬಾರಿ ನಮಗೆ ಕಳೆದ ಬಾರಿ ಎಲೆಕ್ಷನ್ ಟೈಮ್ನಲ್ಲಿ ನಮಗೆ ಸಜೆಷನ್ಸ್ ಬಂದಿತ್ತು, ನೀವು ಈ ಪಂಚ ಗ್ಯಾರಂಟಿಗಳನ್ನು ಕೊಡಬೇಡಿ, ನೀವು ಆರಾಮಾಗಿ ನೀವು ವಿನ್ ಆಗ್ತೀರಿ ಅಂತ ಹೇಳಿದರು. ಓಕೆ, ಆದರೂ ಕೂಡ ನಾವು
ಒಂದು ಜನರಿಗೆ ಸ್ವಲ್ಪ ಉಪಕಾರ ಆಗಲಿ ಅಂತ ಹೇಳುವಂಥ ವಿಚಾರದಲ್ಲಿ ನಾವು ಅದನ್ನು ಕೊಟ್ಟೆವು. ಓಕೆ. ಮತ್ತು ಇನ್ನೊಂದು ವಿಚಾರ ಅಂತ ಹೇಳಿದರೆ ನೋಡಿ, ಇವರು ಹೇಳಿದರು ಇವರ ಟಾಪ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಹೇಳಿ, ಯಾರು ಕೇಳಿದ್ರು ರಾಜೀನಾಮೆ ಕೊಡಿಸ್ತಾರೆ ಅಂತ. ಬಹುಶಃ ನೀಟ್ ಹಗರಣ ಈಗ ನಡೆದಿದೆ, ಅದರ ಬಗ್ಗೆ ಯಾರು ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ. ಇದು ನಾನೊಂದು ಸ್ಯಾಂಪಲ್ ಕೊಟ್ಟಿರುವಂಥದ್ದು. ಮತ್ತೆ ಪ್ರಸ್ತುತ ಇವಾಗ ಏನು ಬಿಜೆಪಿಯ ಒಂದು ರಾಜ್ಯದಲ್ಲಿ ಇರುವಂಥ ಪರಿಸ್ಥಿತಿ, ಬಹುಶಃ ನೀವು ಮೊನ್ನೆ ನಡೆದಂತಹ ಒಂದು MLC ಚುನಾವಣೆಯಲ್ಲಿ ನೋಡಿದ್ದಿರ್ಬೋದು, ಅಡ್ಡ ಮತದಾನದ ವಿಚಾರದಲ್ಲಿ ಈಗ ಧರ್ಮಸ್ಥಳವರೆಗೆ ಬಂದಿದೆ ಈಗ ಮ್ಯಾಟರ್. ಅದನ್ನು ಏನು ಸೂಚಿಸ್ತದೆ ಪಕ್ಷಕ್ಕೆ? ನೋಡಿ, ಅದು ಅವರ ಒಂದು ನೈತಿಕ ಮೌಲ್ಯವನ್ನು ಸೂಚಿಸ್ತದೆ. ಯಾಕಂತ ಹೇಳಿದ್ರೆ ಇವರಿಗೆ ಇವರ ಪಕ್ಷದ ಒಳಗೇನೆ ಕಂಟ್ರೋಲ್ ಇಲ್ಲ. ಸೊ ಹಾಗಿರುವಾಗ ಬಹುಶಃ ನಾನಿದು ಮಾತಾಡ್ಲಿಕ್ಕೆ ಇರಲಿಲ್ಲ ನಾನು, ಬಹುಶಃ ಅವರು ನಮಗೆ ಹೇಳಿದ್ದಕ್ಕೆ ಒಂದು ವಿಚಾರ ಅದು ಬಂದಾಗ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಇಲ್ಲಿ ನಮ್ಮ ಒಂದು ಕರಾವಳಿಯಲ್ಲಿ ಕ್ಯಾಬಿನೆಟ್ ಆದಾಗ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಕಡೆಯಲ್ಲಿ ಆರ್ಥಿಕ ಕೊರತೆ ಇದೆ, ಹಾಗಾಗಿ ಇಲ್ಲಿ ಕ್ಯಾಬಿನೆಟ್ ಸಂಪುಟ ಆದರೂ ಅವರು ಏನೇ ಪ್ಯಾಕೇಜ್ ಘೋಷಿಸಿದ್ರು ಇಲ್ಲಿ ಅಭಿವೃದ್ಧಿಗೆ ಏನಾದರೂ ಹಣ ಬರ್ಬೋದಾ ಅಥವಾ ಕೇವಲ ಕಾಗದ ಪತ್ರದಲ್ಲಿ ಉಳಿತಾ? ಸರಿ, ಇಷ್ಟರವರೆಗೆ ಏನಾದರೂ ತುಳುನಾಡಿಗೆ ಏನಾದರೂ ತೊಂದರೆ ಆಗಿದೆ? ಎಲ್ಲ ಸುಸೂತ್ರವಾಗಿ ನಡ್ಕೊಂಡು ಬರ್ತಿದೆ. ಇಲ್ಲಿ ಅಷ್ಟು ದೊಡ್ಡ ದೊಡ್ಡ ಕಂಪನೀಸ್ಗಳು ಬಂದಿವೆ. ಕಾಂಗ್ರೆಸ್ನ ಟೈಮ್ನಲ್ಲಿ ಬಂದಿರುವಂಥದ್ದು MRPL ಆಗಿದ್ದಿರ್ಬೋದು, MCF ಆಗಿದ್ದಿರ್ಬೋದು. ನಮ್ಮ ಇಲ್ಲಿನ ಜನರು ಅದಕ್ಕೆ ನೆಲ ಕೊಟ್ಟಿದ್ದಾರೆ, ಅವರಿಗೆ ಬೇರೆ ರಿಹ್ಯಾಬಿಲಿಟೇಷನ್ ಮಾಡಿದ್ದೇವೆ, ಅವರಿಗೆ ಕೆಲಸಗಳನ್ನು ಕೊಟ್ಟಿದ್ದೇವೆ. ಮತ್ತೆ ಮಧ್ಯದಲ್ಲಿ ನಾನು ಏನು ಹೇಳ್ತಾರೆ, ಈ ಬೇರೆ ಒಂದು ಸರ್ಕಾರ ಚೇಂಜ್ ಆದಾಗ, ಇಲ್ಲಿಯ ಪ್ರತಿನಿಧಿಗಳು ಚೇಂಜ್ ಆದಾಗ ಆಮೇಲೆ ಅಲ್ಲಿ ಸ್ವಲ್ಪ ಕುಂಠಿತವಾಗ್ತಾ ಬಂತು. ಈಗ ನಾವು ಪರ್ಟಿಕ್ಯುಲರ್ ಆಗಿ ಈಗ ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಏನಂತ ಹೇಳಿದರೆ, ನೋಡಿ, ಒಂದು ನಾವಿಲ್ಲಿ ತುಳು ಭಾಷೆ ನೋಡಿ, ಅದನ್ನು ಕೂಡ ಅಲ್ಲಿ ಎನ್ಫಸೈಸ್ ಮಾಡಿದ್ರು. ಇಲ್ಲಿನ ತುಳು ಸಂಸ್ಕೃತಿ ಭಾಷೆ ಇದರ ಬಗ್ಗೆ ಒತ್ತು ಕೊಡುವ ವಿಚಾರದಲ್ಲಿ. ಸೊ ಖಂಡಿತವಾಗಿಯೂ ಇದರ ವಿಚಾರವಾಗಿ ನಾವು ಇವರ ಹತ್ರ ಹಿಂದಿನ ಬಾರಿಯೂ ಕೂಡ ನಾವು ಮಾತಾಡಿದ್ದೆವು, DK ಸಾಹೇಬ್ರ ಹತ್ರ. ಅದೇ ನಮ್ಮ ತುಳುವನ್ನು ಒಂದು ರಾಜ್ಯ ಭಾಷೆಯ ಒಂದು ಮಾನ್ಯತೆಯನ್ನು ಕೊಡಬೇಕು. ಮತ್ತೆ 8ನೇ ಪರಿಚಯಕ್ಕೆ ಆಗುವಂತದ್ದು ಅದು ತುಂಬಾ ಪ್ರೊಸೀಜರ್ಸ್ ಇದೆ, ಅದಕ್ಕೆ ಅದು ಕೇಂದ್ರದ ಮಟ್ಟದಲ್ಲಿ ಆಗಬೇಕು. ಕ್ಯಾಬಿನೆಟ್ ಸಭೆ ಆದ್ರೆ ಅದನ್ನು ಪ್ರಥಮ ಹಂತವಾಗಿ ಖಂಡಿತವಾಗಿ ಅದನ್ನು ನಾವು, ಅದು ಮಾತ್ರ ಅಲ್ಲ ನೋಡಿ, ಈಗ ನಾವು ಇಲ್ಲಿ ಬೇರೆ ನಡೆಯುವಂತಹ ಯಕ್ಷಗಾನ ಕಲೆ ಆಗಿರ್ಬೋದು, ಅದಕ್ಕೊಂದು ಅಥವಾ ಕಂಬಳ ಆಗಿರ್ಬೋದು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ನೋಡಿ. ಬಹುಶಃ ನೀವು ಕೇಳಿದಿರ್ಬೋದು, ಸಿದ್ದರಾಮ ಸಾಹೇಬ್ರು ಮೊನ್ನೆ ಹೇಳಿದ್ರು, ಇನ್ನು ಮೈಸೂರು ದಸರಾದಲ್ಲಿಯೂ ಕೂಡ ಕಂಬಳದ ಒಂದು ಅನಾವರಣ ಮಾಡುವಂತದ್ದು. ಬೆಂಗಳೂರಿನಲ್ಲಿ ಅಶೋಕ್ ರೈ ಅವರು ಮೊನ್ನೆ ಕಂಬಳವನ್ನು ಸಕ್ಸಸ್ಫುಲ್ ಆಗಿ ನಡೆಸಿದ್ರು. ಇಲ್ಲಿಯ ಒಂದು ಕ್ರೀಡೆಯನ್ನು ಬೇರೆ ಕಡೆ. ಸೊ ಹಾಗೆ ಬಹಳಷ್ಟು ಅಂದ್ರೆ ಈಗ ನೋಡ್ತೀವಿ, ದೈವಾರಾಧನೆ ಆಗಿದ್ದಿರ್ಬೋದು, ಅಥವಾ ನಮ್ಮ ಏನು ಹೇಳ್ತಾರೆ ಟೆಂಪಲ್ ಟೂರಿಸಮ್, ಬಹುಶಃ ಇದಕ್ಕೆಲ್ಲ ನೋಡಿ ಬಹಳಷ್ಟು. ಈಗ ನೋಡಿ, ಈಗ ಫ್ರೀ ಬಸ್ ಏನು ಇವರು ಹೇಳಿ, ಮಹಿಳೆಯರಿಗೆ ಫ್ರೀ ಬಸ್ ಆದ ಮೇಲೆ ಧರ್ಮಸ್ಥಳದಿಂದನೇ ಸ್ಟೇಟ್ಮೆಂಟ್ಗಳು ಬಂದಿವೆ, ಇದಾದ ಮೇಲೆ ನಮ್ಗೆ ಇಲ್ಲಿ ರೆವೆನ್ಯೂ ಜಾಸ್ತಿ ಆಗಿದೆ ಅಂತ ಹೇಳಿ ನಾನು ಹೇಳುವಂಥದ್ದಲ್ಲ. ಅದೇ ಕೇವಲ ಧರ್ಮಸ್ಥಳ ಮಾತ್ರ ಅಲ್ಲ, ಬೇರೆ ಕ್ಷೇತ್ರಗಳಲ್ಲಿಯೂ ಕೂಡ ಇಂಥ ಸ್ಟೇಟ್ಮೆಂಟ್, ದೇವಸ್ಥಾನಗಳು ತುಂಬ ತುಳುಕ್ತಾ ಇವೆ. ನಮಗೆ ಏನು ಇವರು ಹಿಂದೂ ವಿರೋಧಿ ಅಂತ ಟ್ಯಾಗಿಂಗ್ ಮಾಡ್ತಿದ್ದಾರ, ಇದನ್ನು ನಾವು ಹೆಚ್ಚಾಗಿ ನಾವು ತಲೆಗೆ ತಗೊಂಡು ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೇವೆ. ಮತ್ತೆ ಸಂಪುಟ ಸಭೆ ಆದ್ರೆ ಇದೆಲ್ಲ ಬಲ ಕೊಡಬಹುದು. ಖಂಡಿತ ನೋಡಿ, ನಾವು ಫಲ ಬಿಟ್ಟು ಪ್ರಯತ್ನವನ್ನು ನಾವು ಖಂಡಿತವಾಗಿಯೂ ಮಾಡ್ತೇವೆ. ನಮಗೆ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಸಾಹೇಬರು ಫಸ್ಟಿಗೆ ಈ ಸರ್ಕಾರ ರಚನೆ ಆಗುವಾಗ ನಮ್ಮ ಈ ರಾಜ್ಯವನ್ನು ಸರ್ವಜನಾಂಗದ ಶಾಂತಿಯ ತೋಟವನ್ನು ಮಾಡ್ತಾರೆ ಅಂತ ಹೇಳಿದ್ರು, ಅದರ ಪ್ರಯತ್ನ ನಡೀತಾ ಇದೆ. ಖಂಡಿತವಾಗಿ ಅದು ಫಲ ಕೊಟ್ಟಿದೆ. ಈಗ ಜಿಲ್ಲೆಯಲ್ಲಿಯೂ ಕೂಡ ನೀವು ನೋಡಿದಿರ್ಬೋದು, ಅಂತಹ ಒಂದು ಕ್ರೈಮ್ ರೇಟ್ಸ್ ಇಲ್ಲ, ಮತ್ತೆ ಡ್ರಗ್ ಮುಕ್ತ ಜಿಲ್ಲೆ ಆಗಿದೆ, ಸಿಗ್ತಿದೆ. ಅಲ್ಲಿ ಒಂದೆರಡು ಇದೆ, ಅದನ್ನು 100% ಇರಾಡಿಕೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೂ ಕೂಡ ಪ್ರಯತ್ನಗಳು ನಡೀತಾ ಇವೆ. ಕೊನೆಯದಾಗಿ ಸಚಿವ ಸಂಪುಟದ ಬಲವರ್ಧನೆ ಖಂಡಿತ ಕರಾವಳಿಗೆ ಆಗ್ತದೆ, ಪಕ್ಷಕ್ಕೂ ಆಗ್ತದೆ, ಜನರಿಗೂ ಖಂಡಿತ ಎಲ್ಲ. ಯಾಕಂತ ಹೇಳಿದ್ರೆ ನಾವು ಎಲ್ಲ ಆಯಾಮಗಳಲ್ಲಿ ಸಮಯ ಬಂತು. ಸಂಜಯ್ ಪ್ರಭುಗಳೇ, ತಮ್ಮ ಕೊನೆಯ ತುಂಬಾ ಖುಷಿ ಆಯ್ತಲ್ಲ ಇವರು ಹೇಳುವಾಗ. ಅದೇ ವಿಚಾರ ಅಲ್ಲಲ್ಲ, ಈಗ ಬಸ್ಸುಗಳು ಯಾತ್ರೆಗಳಿಗೆ ಎಲ್ಲ ಆಗ್ತಾ ಉಂಟು ಪಾಪ. ಆದ್ರೆ ಒಂದು ಹಳ್ಳಿಯ ಮಕ್ಕಳು ಹೇಳ್ತಾರೆ 3 ಬಸ್ಸು ಬರುದು, ಈಗ ಒಂದೇ ಬಸ್ಸು ಬರ್ತಾ ಉಂಟು, ಸರ್ಕಾರಿ ಬಸ್ಸುಗಳು. ಅದನ್ನೆಲ್ಲ ಸಹ ಉದಯರು ಒಂದು ನೋಟ್ ಮಾಡಿ, ಯಾಕಂದ್ರೆ ನಮ್ಗೇನಾದ್ರೂ ಬಗ್ಗೆ ಏನಿಲ್ಲ, ನೀವು ನೋಟ್ ಮಾಡಿ ಖಾದರ್ ಅವರ ಹತ್ರ ಒಂದು ಕರೆಕ್ಟ್ ಕೂತ್ಕೊಂಡು, ಯಾಕಂದ್ರೆ ತುಂಬಾ ಊರಿನಲ್ಲಿ ಈಗ ಮಕ್ಕಳಿಗೆ ಬಸ್ಸು ಬರುವುದಿಲ್ಲ ಅಂತೆ. ಸರಿ, ಅಲ್ಲ, ಕೊನೆಯ ಮಾತು ಸಂಜಯ್ ಪ್ರಭುಗಳೇ, ಸಚಿವ ಸಂಪುಟ ಸಭೆ ಆದ್ರೆ ಕರಾವಳಿಗೆ ಯಾವ ರೀತಿಯ ಅಭಿವೃದ್ಧಿ ಬೇಕು ಅನ್ನತಕ್ಕಂಥದ್ದು ತಮ್ಮ ಪಕ್ಷದ ವಿಚಾರ, ಮತ್ತು ಇದು ಆಗ್ತದ ಸಕ್ಸಸ್ ಹೇಗೆ ಅಂತ ತಮ್ಮ ಒಂದು ವಿಚಾರ ಹೇಳಿ. ನೋಡಿ, ಅಭಿವೃದ್ಧಿ ವಿಷಯದಲ್ಲಿ ನಮ್ದು ಕಾಂಪ್ರಮೈಸ್ ಇಲ್ಲ. ಇಲ್ಲಿ ಇರುವ ಶಾಸಕರನ್ನು ಕಾನ್ಫಿಡೆನ್ಸ್ ಗೆ ತಕೊಂಡು DKಶಿ ಅವರು ಇಲ್ಲಿಯ ಒಂದು ಸಿಂಗಲ್ ವಿಂಡೋ ಕಾಂಗ್ರೆಸ್ ಕಾನ್ಫಿಡೆನ್ಸ್ ತಗೊಳ್ತಾ ಇಲ್ಲ ಹೇಳ್ತಾ ಇದ್ದಾರೆ. ಅಲ್ಲಲ್ಲ,
ಈಗ ಇನ್ನು ಮುಂದೆ ಈಗ ನೋಡಿ ಇವರು ಹೊಸತ್ತು. Yes, yes. ಈಗ ಡಿ ಕೆ ಶಿವಕುಮಾರ್ ಬಂದು ನಾವು ಈಗಲೇ ಅದನ್ನು ನೆಗೆಟಿವ್ ಮಾತಾಡಬಾರ್ದು. ಕಾನ್ಫಿಡೆನ್ಸ್ ಈಗ ಅವರು ತಗೊಳ್ಳದೇ ಇರ್ಬೋದು. ಈಗ ಡಿ ಕೆ ಶಿವಕುಮಾರ್ ಬಂದು ಇಲ್ಲಿಯ ಎಲ್ಲಾ ನಮ್ಮ ಶಾಸಕರ ಹತ್ರ ಕೂತ್ಕೊಂಡು ಮತ್ತೆ ಎಲ್ಲರೂ ಕೂತ್ಕೊಂಡು ಏನು ಇಲ್ಲಿದ್ದು ಕೊರತೆಗಳು ಉಂಟು ಏನುಂಟು ಅಂತೆಲ್ಲ ಸರಿ ಮಾಡಿದ್ರೆ ಅದಕ್ಕೆ ನಮ್ಮ ಶಾಸಕರು ಬೆಂಬಲ ಕೊಡ್ತಾರೆ. ಪಕ್ಷಾತೀತವಾಗಿ ಜನರಿಗೆ ಸೇವೆ ಸಲ್ಲಬೇಕು. ಓಕೆ